ಕೋವಿಡ್ ಸವಾಲಿನ ನಡುವೆಯೂ ಕೂಡ ಸುಮಾರು 7 ಕೋಟಿಗೂ ಅಧಿಕ ವೆಚ್ಚದ ವಿವಿಧ ಕಾಮಗಾರಿಗಳನ್ನು ನಿರ್ವಹಿಸಿರುವ ಪುತ್ತೂರು ಎಪಿಎಂಸಿಯು ಅಸಾಮಾನ್ಯ ಸಾಧನೆ ತೋರಿಸಿದೆ. ಕೋವಿಡ್ ಬಳಿಕ ತಾನು ಪ್ರಥಮ ಬಾರಿಗೆ ಇಷ್ಟೊಂದು ಬೃಹತ್ ಮೊತ್ತದ ಕಾಮಗಾರಿಯನ್ನು ಉದ್ಘಾಟಿಸಿದ್ದೇನೆ ಅಂತ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ.ವಿ. ಸದಾನಂದ ಗೌಡ ಅಭಿಪ್ರಾಯಪಟ್ಟಿದ್ದಾರೆ. ಪುತ್ತೂರು ಕೃಷಿ ಉತ್ಪನ್ನ ಮಾರಾಟ ಸಮಿತಿ ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ನಡೆದಂತಹ ₹7.56 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ₹2.18 ಕೋಟಿಯ ನೂತನ ಕಾಮಗಾರಿಗಳ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಎಪಿಎಂಸಿ ಇರಬಹುದು, ಈ ದೇಶದ ಆಡಳಿತ ಮಾಡುವಂಥವ್ರು ಇರ್ಬೋದು, ಈ ದೇಶದಲ್ಲಿ ವಿರೋಧ ಪಕ್ಷದಲ್ಲಿ ಕೂತವ್ರು ಇರ್ಬೋದು, ಅಥವಾ ಇವತ್ತು ಬೀದಿ ನಾಟಕ ಮಾಡುವಂಥ ಈ ಕಾಂಗ್ರೆಸ್ಸಿಗರಿರ್ಬೋದು, ಎಲ್ಲರ ಉದ್ದೇಶ ಒಂದೇ ಆಗಿರಬೇಕು. ಈ ದೇಶದ ಅನ್ನದಾತ ನಿನ್ನ ಪರವಾಗಿ ನಾನು ಇದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳಬೇಕು. ಯಾರು ಹೇಳಿದ್ರು ಎ ಪಿ ಎಂ ಮುಚ್ಚಿದ್ದಾರೆ ಅಂತ ಹೇಳಿ? ಎಪಿಎಂಸಿ ಯಾರ್ದು? ಸ್ವಾಮಿ, ಎಪಿಎಂಸಿ ರಾಜ್ಯ ಸರ್ಕಾರದ ಸ್ವಾಯತ್ತತೆಗೆ ಬರುವಂಥದ್ದು. ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಮಾಡುವುದಿಲ್ಲ. ಎಪಿಎಂಸಿ ಅದನ್ನು ಉಳಿಸುವಂಥದ್ದು ರಾಜ್ಯ ಸರ್ಕಾರವೇ ಮಾಡ್ತದೆ. ಎಪಿಎಂಸಿಯನ್ನು ಮುಚ್ಚುವಂಥ ಕೆಲಸ ನಾವು ಮಾಡ್ತಾ ಇಲ್ಲ. ನಾವು ರೈತರಿಗೆ ಒಂದು ಓಪನ್ ಮಾರ್ಕೆಟನ್ನು ಕ್ರಿಯೇಟ್ ಮಾಡ್ತೀವಿ. ಓಪನ್ ಮಾರ್ಕೆಟ್, ಕಾಂಪಿಟೇಟಿವ್ ಮಾರ್ಕೆಟ್. ಹಿಂದೆ ದಳ್ಳಾಳಿಗಳ ಕೈಯಲ್ಲಿದ್ದಂಥ ಆ ಒಂದು ಮಾರುಕಟ್ಟೆ ಇವತ್ತು ರೈತನ ಕೈಗೆ ಹಸ್ತಾಂತರ ಮಾಡುವಂಥ, ರೈತನಿಗೆ ಈ ದೇಶದ ಸ್ವಾತಂತ್ರ್ಯ 47ರಲ್ಲಿ ದೇಶಕ್ಕೆ ಸಿಕ್ಕಿದ್ರು ಕೂಡ ರೈತರಿಗೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಅದನ್ನು ಕೊಡಿಸುವಂಥ ಕೆಲಸವೇ ಇವತ್ತು ಮಾರುಕಟ್ಟೆಯ ನಿರ್ಮಾಣ, ಓಪನ್ ಮಾರುಕಟ್ಟೆ. ಇವತ್ತು ರೈತ ಎಲ್ಲಿ ಬೇಕಾದ್ರೂ ಮಾರಾಟ ಮಾಡ್ಬೋದು, ಇಲ್ಲಿ ಎಪಿಎಂಸಿಗೆ ಬರಬೇಕು ಅಂತಿಲ್ಲ. ಆದರೆ ಎಪಿಎಂಸಿ ಅವನಿಗೆ ಸಹಕಾರ ಮಾಡ್ತದೆ. ಸರಿಯಾದ ಮಾರುಕಟ್ಟೆ ಇಲ್ಲದಂಥ ಸಂದರ್ಭದಲ್ಲಿ ತನ್ನ ವಸ್ತುವನ್ನು ಗೋಡಮಲ್ಲಿ ಇಟ್ಟು ಯಾವಾಗ ಮಾರುಕಟ್ಟೆಯಲ್ಲಿ ತನ್ನ ದರ ಏರ್ತದ ಆ ಸಂದರ್ಭಕ್ಕೆ ಅದನ್ನು ಮಾರುವಂಥ ಹಕ್ಕು ಅವನಿಗೆ ಬರ್ತದೆ. ಪುತ್ತೂರು ಎಪಿಎಂಸಿ ಮುಖ್ಯ ಪ್ರಾಂಗಣದಲ್ಲಿ 1,000 ಮೆಟ್ರಿಕ್ ಟನ್ ಸಾಮರ್ಥ್ಯದ ಗೋದಾಮು ಉದ್ಘಾಟಿಸಲಾಯಿತು. ಎಪಿಎಂಸಿ ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ನಿರ್ಮಿಸಲಾದ ಕಾಂಕ್ರೀಟ್ ರಸ್ತೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಉದ್ಘಾಟಿಸಿದರು. ಇನ್ನು ನವೀಕೃತ ಹೂದೋಟವನ್ನು ಸುಳ್ಯ ಶಾಸಕ ಎಸ್ ಅಂಗಾರ ಉದ್ಘಾಟಿಸಿದರು. ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೂಡು, ಪುತ್ತೂರು ಎಪಿಎಂಸಿ ಅಧ್ಯಕ್ಷ ದಿನೇಶ್ ಮೆದು, ಉಪಾಧ್ಯಕ್ಷ ಮಂಜುನಾಥ ಎನ್ಎಸ್, ವಿಧಾನ ಪರಿಷತ್ ಸದಸ್ಯ ಕೆ ಪ್ರತಾಪ್ ಸಿಂಹನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು.